ಬನ್ನಿ ಇವತ್ತು ನಮ್ಮೊಂದಿಗೆ ಮತ್ತೊಬ್ಬರು ಪಣಾಜೆ ನಿವಾಸಿ KMFನ ನಿರ್ದೇಶಕರು ಆಗಿರುವಂತಹ ಶ್ರೀಯುತ ನಾರಾಯಣ್ ಪ್ರಕಾಶ್ ನೆಲ್ಲಿತ್ಮರು ಅವರು ಈ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ. ಸರ್ ನಮಸ್ತೆ. ನಮಸ್ತೆ. ಚುನಾವಣೆ ಸಮೀಪಿಸ್ತಾ ಇದೆ, ಅದರಲ್ಲೂ ಕೂಡ ಪುತ್ತೂರಿನಲ್ಲಿ ಜಿದ್ದಾಜಿದ್ದಿನ ಒಂದು ಹೋರಾಟ ಕೂಡ ಒಂದು ಪ್ರತಿ ಕ್ಷಣಗಳು ನಿರ್ಮಾಣ ಆಗಿದೆ. ಒಟ್ಟು ಒಂದು ರಿಯಾಕ್ಷನ್ ಏನು ಕೊಡ್ತೀರಿ? ಆರಂಭದ ರಿಯಾಕ್ಷನ್ ನಿಮ್ಮದು. ಆರಂಭದಲ್ಲಿ ಪ್ರಜಾಪ್ರಭುತ್ವ ಮೊದಲು ಉಳಿಬೇಕು. ಪ್ರಜಾಪ್ರಭುತ್ವ ರೀತಿಯಲ್ಲೇ ಚುನಾವಣೆ ಆದರೆ ಅದು ನ್ಯಾಯಸಮ್ಮತ ಚುನಾವಣೆ. ತದನಂತರದ ರಾಜಕೀಯಗಳು ತದನಂತರ ಅದಕ್ಕೆ ತೀರ್ಮಾನ ತಗೊಳ್ಬೇಕು. ಆರಂಭದಲ್ಲಿ ನಮ್ಮದು ತೀರ್ಮಾನ ಅಷ್ಟೇ, ಪ್ರಜಾಪ್ರಭುತ್ವ ಒಳ್ಳೆ ರೀತಿಯಲ್ಲಿ ಪ್ರಜಾಪ್ರಭುತ್ವದ ಪಿಲ್ಲರ್ ಇದು, ಅದರಂತೆ ಅದು ನಡೆದರೆ ಅದಕ್ಕೊಂದು ಚಂದ. ತದನಂತರದ ಅವರವರ ವ್ಯವಹಾರಗಳು ಪಕ್ಷಗಳದ್ದೇ ಅಲ್ಲ ಬೇರೆ. ಅಂದರೆ ಈಗ ಪಕ್ಷಗಳು ತೆಗೆದುಕೊಂಡಿರುವಂಥ ನಿರ್ಧಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಲ್ಲ ಅಂತ ಹೇಳ್ತೀರಾ? ಇದೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆ ಅಂತ ಅವರು ಹೇಳ್ತಾರೆ. ಮತ್ತು ಒಳನೋಟಗಳು ನಮ್ಮಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಯಾವುದೇ ಒಳನೋಟಗಳನ್ನು ಅದು ಸತ್ಯಾಸತ್ಯತೆಯನ್ನು ರಾಜಕಾರಣದಲ್ಲಿ ಹೇಳಲಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಯಾರನ್ನೂ ಈಗಿನ ಪ್ರಕೃತ ಪರಿಸ್ಥಿತಿಯಲ್ಲಿ ರಾಜಕಾರಣಿಗಳನ್ನು ನಮ್ಮದಂಥ ಪರಿಸ್ಥಿತಿ ಈಗ ಬಂದಿದೆ, ಇಲ್ಲಿ ಅಂತಲ್ಲ ಇಡೀ ದೇಶದಲ್ಲಿ. ಆದರೆ ಆಶಾಕಿರಣ ಒಂದುಂಟು, ಆ ಆಶಾಕಿರಣದ ಮೇಲೆ ಜನರಿಗೆ ನಂಬಿಕೆ ಇದ್ದರೆ ಇವತ್ತು ಈ ಪ್ರಜಾಪ್ರಭುತ್ವ ಉಳಿದಿದೆ. ಅದು ಆಶಾಕಿರಣ ಅಂದರೆ ನಮ್ಮ ಪ್ರಧಾನ ಮಂತ್ರಿಗಳು. ಪಕ್ಷಾತೀತವಾಗಿ ನಾನು ಮಾತಾಡ್ತೇನೆ, ನಾನು ಯಾವುದೇ ಪಕ್ಷಕ್ಕೆ ಹಿನ್ನೆಲೆ ಇದ್ದರೂ ಸಹ ಪಕ್ಷ ಬಿಟ್ಟು ನಾನು ಮಾತಾಡೋದಿದ್ದರೆ ಏನು ಈಗ ಪ್ರಜಾಪ್ರಭುತ್ವ ಅತ್ಯಂತ ಸುವ್ಯವಸ್ಥಿತವಾಗಿ ದೃಢವಾಗಿ ಇಲ್ಲಿ ಇದ್ದರೆ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಮಾತ್ರ, ಅದು ಸತ್ಯ. ಇವತ್ತು ಪುತ್ತೂರಿನ ಅಭ್ಯರ್ಥಿಯ ಆಯ್ಕೆಯಲ್ಲಿ BJP ವಿಭಾಗದಲ್ಲಿ ಪಾರ್ಟಿಯಲ್ಲಿ ಅಭ್ಯರ್ಥಿ ಆಯ್ಕೆಯಲ್ಲಿ ಒಂದಷ್ಟು ಗೊಂದಲಗಳು ಆಗಿವೆ ಆಯ್ಕೆಯ ವಿಚಾರದಲ್ಲಿ ಅಂತ, ಇದರ ಬಗ್ಗೆ ಅಲ್ಲ, ಈಗ ನೀವು ಎಲ್ಲನೂ ತಿಳಿದವರು, ನೀವು ಅದು ಆಗಿದೆ ಅಂತ ಹೇಳಿ ನೀವು ಒಪ್ಪುದಿದ್ದರೆ ನಾನು ಅದಕ್ಕೆ ಪುನಃ ಒಂದು ಒಳ್ಳೆಯ ರೀತಿಯ ಉತ್ತರವನ್ನು ಕೊಡಬಲ್ಲೆ ಅಂತೇಳಿ ನನ್ನ ಒಂದು ಒಳ ಮನಸ್ಸೇ ಹೇಳ್ತಾ ಉಂಟು. ಅಂದರೆ ಈಗಾಗಲೇ ಒಬ್ಬರು ಪಕ್ಷೇತರರಾಗಿ ನಿಂತಿದ್ದಾರೆ, BJPಯಲ್ಲಿ ಇದ್ದವರೇ ಪಕ್ಷೇತರರಾಗಿ ನಿಂತಿದ್ದಾರೆ. ಹೀಗಾಗಿ ಇಲ್ಲಿ ಒಂದಷ್ಟು ಮತದಾರರಲ್ಲಿ ನಿರ್ಮಾಣವಾಗಿರುವಂಥದ್ದು ಗೊಂದಲ ಈ ವಿಭಾಗದಿಂದ. ಅಂದರೆ ಹಿಂದುತ್ವದ ರಾಷ್ಟ್ರೀಯತೆ ವಿಚಾರವಾದಿಂದ ಒಬ್ಬರು ನಿಂತರೆ ಅದೇ ಮಂತ್ರಘೋಷವನ್ನು ಇಟ್ಟುಕೊಂಡು BJP ಇವತ್ತಿನವರೆಗೂ ಕೂಡ ಮತವನ್ನು ಯಾಚಿಸ್ತಾ ಇತ್ತು. ಈ ರೀತಿಯಲ್ಲಿ ವಿಭಾಗವಾದಾಗ ಓರ್ವ ನೈಜವಾದಂತಹ ಮತದಾರ, BJPಯ ನೈಜವಾದಂತಹ ಮತದಾರ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಬೋದು ಅವನು ಅಂತ ಬಹಳ ದ್ವಂದ್ವಮಯ. ಯಾಕೆಂದರೆ ಇಲ್ಲಿ ಇರುವುದೆಲ್ಲ ಬರೀ ಒಂದು ವೋಟರ್ಸ್ ಅಲ್ಲ, ದುಡ್ಡಿಗಾಗಿ ಓಟ್ ಹಾಕೋರ ಎಲ್ಲವೂ ಸೈದ್ಧಾಂತಿಕವಾಗಿ ಅರಿವಿದ್ದುಕೊಂಡು ಪ್ರಬುದ್ಧ ಮತದಾರ ಇರುವಂತಹ ಒಂದು ಕ್ಷೇತ್ರ ಇದು. ಯಾಕೆಂದರೆ ಲಿಟ್ರೇಸಿ ಅಲ್ಲ, ಸಂಸ್ಕಾರ ಸಂಸ್ಕೃತಿ ಇರುವಂತಹ ಪುತ್ತೂರಿನ ನಾಡಿನಲ್ಲಿ ಬಹಳ ನೀವು ದುಡ್ಡಲ್ಲಿ ಮತ್ತು ನಿಮ್ಮ ಬರೇ ಒಂದು ಸಿದ್ಧಾಂತ ಮಾತ್ರ ಆದರೆ ಇಲ್ಲಿ ಗೆಲುವು ಕಷ್ಟ. ಯಾರಿಗಾದರೂ ಕಷ್ಟ, ಅವರು ಇವರು ಅಂತಲ್ಲ, ಯಾರಿಗಾದರೂ ಕಷ್ಟ ಇಲ್ಲಿ. ಅಂದರೆ ಅಭಿವೃದ್ಧಿಯ ಮಾನದಂಡ ಆಗೋದಿಲ್ಲ ಅಂತ. ಅಭಿವೃದ್ಧಿ ಮಾನದಂಡ ರಾಜಕಾರಣದಲ್ಲಿ ಭಾಳ ಕಷ್ಟ. ಇದರಲ್ಲಿ ಎಲ್ಲರಿಗೂ ಗೊತ್ತಿರುವಂಥ ಸತ್ಯ ಅಂದರೆ ಒಂದು ಜಾತಿ ಸಮೀಕರಣ, ಇನ್ನೊಂದು ದುಡ್ಡಿನ ಬಲ, ಇನ್ನೊಂದು ಅವರವರ ಪ್ರಭಾವಿಗಳು ದೊಡ್ಡ ದೊಡ್ಡ ಅಲ್ಲಿಯ ಲೀಡರ್ಗಳನ್ನು ಸಣ್ಣ ಲೀಡರ್ಗಳನ್ನು ಸೇರಿಕೊಂಡು ಒಂದು ವ್ಯವಸ್ಥಿತವಾಗಿ ಅವರನ್ನು ಒಂದು ಒಳ್ಳೆಯ ಪ್ರಾಮಾಣಿಕ ರೀತಿ ಸಂಘಟಿಸಿದಾಗ ಮಾತ್ರ ಇಲ್ಲಿ ರಿಸಲ್ಟ್ ಬರ್ಬೋದು. ಜಾತಿಯ ಆಧಾರಿತವಾಗಿ ಅದು ಬೇರೆ ಬೇರೆ ಕಾರಣಗಳಿಂದ ಆಗಿರ್ಬೋದು, ಅಥವಾ ಬೇರೆ ಬೇರೆ ಇನ್ನೊಬ್ಬರ ಅಪಪ್ರಚಾರದಿಂದ ಅದು ಜಾತಿ ಕಾರಣ ಅಂತಲೇ ಹೈಲೈಟ್ ಆಯಿತು. ಈಗ ಉದಾಹರಣೆ ಕೊಡ್ತೇನೆ, ಒಂದು 4 ಜನ ಪಕ್ಷಾತೀತವಾಗಿ ಶ್ರೀಗಳಲ್ಲಿಗೆ ಹೋದರು, ಅವರ ಜಾತಿಯ ಶ್ರೀಗಳಲ್ಲಿಗೆ ಹೋದರು, ಅಲ್ಲಿ ಬೇಡಿದರು ನಮಗೆ ಕೊಡಬೇಕು, ನಮ್ಮ ಜಾತಿಗೊಂದು ಕೊಡಬೇಕು ಅಂತೇಳಿ. ಅಷ್ಟು ಬಿಟ್ಟರೆ ಅವರ ಉತ್ತರ ಏನಿಲ್ಲ. ಆ ಒಂದು ಏನು ಸ್ಟೇಟ್ಮೆಂಟ್ ಬಂತು ಅದನ್ನು ಯಾರು ಲಾಭ ಪಡಿಬೇಕು ಅವರು ಪಡಿತಾ ಇದ್ದಾರೆ. ಅಷ್ಟು ಬಿಟ್ಟರೆ ಇಲ್ಲಿ ಏನು ನಿರ್ಧಾರ ಆಗಿದೆ ಅದು ಜಾತಿಯಲ್ಲೇ ನಿರ್ಧಾರ ಆಗಿದೆ ಅಂತ ಹೇಳುವಾಗ ಯಾವುದೇ ಪೂರಕ ದಾಖಲೆಗಳಿಲ್ಲ, 100% ಇಲ್ಲ. ಅಂದರೆ ಒಟ್ಟು ದೃಷ್ಟಿಯಿಂದ ನೋಡೋದಾದರೆ ಯಾರ ಪರ ಹೆಚ್ಚು ಒಲವಿದೆ ಅಂತ, BJP ಬರ್ಬೋದಾ ಅಥವಾ ಪಕ್ಷೇತರ ಅಭ್ಯರ್ಥಿಯ ಗೆಲುವಾಗ್ಬೋದಾ ಅಥವಾ ಅವರಿಗೀತೆ ಹೆಚ್ಚು ಒಲವು ಬರ್ಬೋದಾ ಮತದಾರನಿಂದ? ನಾನು ಆತ್ಮಪೂರ್ವಕ ಹೇಳಿದರೆ ನೋವಾಗಲಿಕ್ಕೂ ಸಾಕು. ಆದರೆ ಆತ್ಮಪೂರ್ವಕ ನಾನು ಇಷ್ಟವರೆಗೆ ಮಾತಾಡಿದವ, ಇವತ್ತಿನವರೆಗೆ ನಾನು ಆತ್ಮಪೂರ್ವಕ ಮಾತಾಡಿ, ಇವತ್ತು ನಾನು ಮಾತಾಡೋದು ಆತ್ಮಪೂರ್ವಕ. ಯಾರಿಗೂ ನೋವಾದರೂ ಎಲ್ಲರೂ ನನ್ನನ್ನು ಕ್ಷಮಿಸ್ತಾರೆ ಅಂತ ಭಾವಿಸ್ತೇನೆ. ಹಿರಿಯರು ಸಮಬಲದ ಹೋರಾಟಗಳು ಕಾಣ್ತಾ ಉಂಟು. ಆದರೆ ನಾವು ಗೆಲ್ತೇವೆ ಪಕ್ಷ ಅಂತ ಹೇಳೋ ಒಂದು ವಿಶ್ವಾಸ ನಮ್ಮಲ್ಲಿ ಇವತ್ತಿಗೂ ಇದೆ. ಪಕ್ಷದಲ್ಲಿ ಬೆಳೆದು ಬಂದವ, ಇವತ್ತಿನವರೆಗೆ ನನಗೆ ಆ ಪಕ್ಷ ಸ್ಥಾನಮಾನವನ್ನು ಕೊಟ್ಟಿದೆ. ಆದರೆ ಸೈದ್ಧಾಂತಿಕವಾಗಿ ಹಲವು ಭಿನ್ನಾಭಿಪ್ರಾಯಗಳು ಬರ್ತಾ ಇದೆ. ಒಂದು 10 ವರ್ಷದಿಂದ ಇಲ್ಲಿ ಯಾವಾಗ ರಾಮ್ ಭಟ್ರ ಯುಗದಲ್ಲಿ ಕಾಲಘಟ್ಟದಲ್ಲಿ ಏನಾಯಿತು ಅದಕ್ಕಿಂತ ಮೊದಲು ಅಷ್ಟೇ ಜನರಿದ್ದದ್ದು. ಇಲ್ಲಿ ಏನು ರಾಜಕಾರಣ ಬೆಳೆಸಿದರು ಅವತ್ತು ರಾಮ್ ಭಟ್ರು ಜಾತಿಯ ರಾಜಕಾರಣ ಮಾಡಲಿಲ್ಲ. ಇಲ್ಲಿಗೊಬ್ಬ ಡ್ಯಾಶಿಂಗ್ ಲೀಡರ್ ಬೇಕು ಅಂದರೆ DV ಸನಾರನ್ನು ಕರ್ಕೊಂಡು ಬಂದರು. ಆಗ ಇಲ್ಲಿ ಜಾತಿ ಇರಲಿಲ್ಲ, ಸುಳ್ಯ ಪುತ್ತೂರು ಇರಲಿಲ್ಲ, ಯಾವುದಿರಲಿಲ್ಲ. ಅವರೊಂದು ಬಂದು ಒಳ್ಳೆಯ ಒಬ್ಬ ಹುಡುಗನನ್ನು ರಾಷ್ಟ್ರ ಮಟ್ಟಕ್ಕೆ ಬೆಳೆಸಿದರು ಅವತ್ತು. ಆಗ ಯಾರು ಮಾತಾಡಿಲ್ಲ. ಆಗ ಉದ್ದೇಶ ಒಳ್ಳೆದಿತ್ತು ನಮ್ಮ ಹಿರಿಯರದು. ಯಾವಾಗ ನಮ್ಮ ಹಿರಿಯರ ನಿರ್ಧಾರದ ಉದ್ದೇಶಗಳು ಸರಿ ಇರ್ತದೋ, ಪ್ರಾಮಾಣಿಕತೆ ಒಂದು ಓಪನ್ ಹಾರ್ಟ್ ಆಗಿ ಇರ್ತದೋ, ಆಗ ಈ ಗೊಂದಲಗಳು ಯಾವತ್ತೂ ಬರುವುದಿಲ್ಲ. ಯಾವಾಗ ಅದರಲ್ಲಿ ಹಿಡನ್ ಎಜೆಂಡಾ ಉಂಟು ಅಂತ ಕಾಣ್ತದೋ ಆಗ ಈ ಸಮಸ್ಯೆಗಳೇ ಬರ್ತದೆ. ಅದನ್ನು ಪರಿಹರಿಸುವುದು ನಮ್ಮ ಹಿರಿಯರ ಜವಾಬ್ದಾರಿ. ಅದು ಹಿರಿಯರೇ ಮಾಡಬೇಕಷ್ಟೇ, ಅವರು ನಮಗೆ ಮಾಡುವ ಹಾಗೆ ಇಲ್ಲ. ಅವರು ಮಾಡಿಕೊಟ್ಟಲ್ಲಿ ನಾವು ಹೋಗಬೇಕು. ಅಲ್ಲ ನಾವು ಕಟ್ಟ ಸ್ವಯಂ ಸೇವಕರು
ನಾವು ಏನು ನಿಷ್ಠೆಯಿಂದ ಇದ್ದೇವೆ ಆ ನಿಷ್ಠೆಬದ್ಧವಾಗಿ ನಾವು ಹೋಗಬೇಕಾಗ್ತದೆ. ಈ ಸಮಸ್ಯೆ ಪರಿಹಾರ ಆಗದೇ ಇರುವ ಕಾರಣ ಈಗ ಪಕ್ಷದ ಒಳ ಭಾಗದಲ್ಲಿ ಒಳ ಜಗಳ ಅಂತಾಗಿದೆ. ಇದು ಇನ್ನೊಬ್ಬರು ಅಥವಾ ಮೂರನೇವನಿಗೆ ಲಾಭ ಆದೀತ? ಒಳ ಜಗಳ ಅಲ್ಲ, ಒಳ ಜಗಳ ಅಂತಲ್ಲ. ಇದು ಪ್ರವಾಹದಲ್ಲಿ ಜೋರು ಮಳೆ ಬಂದಾಗ ಕೆಸರು ಮಣ್ಣು ನೀರು ಮಣ್ಣು ಸ್ವಲ್ಪ ಮಳೆ ಕಡಿಮೆ ಆದಾಗ ನೀರು ತಿಳಿಯಾಗ್ತದೆ. ಈಗ ಏನಾಗಿದೆ ಅಂದರೆ BJP ಒಂದು ಪ್ರವಾಹೋಪದಲ್ಲಿ ಹೋಗ್ತಾ ಉಂಟು. ಈಗ ಎಲ್ಲವೂ ಸೇರಿಕೊಳ್ತದೆ. ಮಳೆ ಬರುವಾಗ ಆ ಕಸ ಈ ಕಸ ಸತ್ತ ಹೆಣಗಳು ಎಲ್ಲವೂ ಇದಕ್ಕೆ ಸೇರಿಕೊಳ್ತದೆ. ಹಾಗೆ ಏನಾಗ್ತದೆ, ನಾನೆಂದರೆ ನಾನು ಯಾರನ್ನು ವೈಯಕ್ತಿಕವಾಗಿ ಉಲ್ಲೇಖ ಮಾಡ್ತಾರೆ, ದಯವಿಟ್ಟು ಮಾಧ್ಯಮದಲ್ಲಿ ಬಹಳ ಜಾಗ್ರತೆ ಬೇಕು. ನಾನು ಒಬ್ಬ ವ್ಯಕ್ತಿಯನ್ನು ಉಲ್ಲೇಖ ಮಾಡ್ತಾ ಇಲ್ಲ. ಎಲ್ಲವೂ ಹೆಣಗಳು, ಮನುಷ್ಯ ಅಂತಲ್ಲ, ಒಂದು ಪ್ರಾಣಿ ಎಲ್ಲವೂ ಹೋಗ್ತದೆ ಪ್ರವಾಹದಲ್ಲಿ. ಮಳೆ ಎಲ್ಲ ಕಡಿಮೆ ಆದರೆ ತಿಳಿಯಾಗಿ ಚೆಂದ ಆಗ್ತದೆ. ಹಾಗಾದರೆ ಎಷ್ಟು ಬೇಗ ನಮ್ಮ ಹಿರಿಯರು ತಿಳಿ ಮಾಡಿ ಚೆಂದ ಮಾಡಿ ಕೊಟ್ಟರೆ ಎಲ್ಲರಿಗೂ ಯೋಗ್ಯವಾದ ಪಕ್ಷ ಆಗ್ತದೆ, ಯೋಗ್ಯ ರಿಸಲ್ಟ್ ಬರ್ಬೋದು. ಅಂದರೆ ಈಗ ಮುಂದಕ್ಕೆ ನಮಗೆ ಅಭ್ಯರ್ಥಿಯಾಗಿ ಆಯ್ಕೆಯಾಗಿ ಬರುವವರು ಪಾಣಾಜೆ ಗ್ರಾಮಕ್ಕೆ ಯಾವ ರೀತಿಯಾದಂಥ ಅಭಿವೃದ್ಧಿಗಳನ್ನು ಹಾಕಬೇಕು, ಯೋಜನೆಗಳು ಏನು ನಿರೀಕ್ಷೆ ಇದೆ ನಿಮ್ಮಿಂದ? ಅಭಿವೃದ್ಧಿ ರಾಜಕೀಯ ಉದ್ದೇಶದಿಂದಲೂ ಆಗಿರಬಾರದು, ಅಥವಾ ಸರ್ವತೋಮುಖ ಸಾರ್ವಜನಿಕ ವ್ಯವಸ್ಥೆಗಳಿಗೆ ಹೆಚ್ಚು ಕೊಡಬೇಕು. ಒಂದು ಇಂಡಿವಿಜುವಲ್ ಒಬ್ಬನಿಗೆ ಒಂದು 10 ಲಕ್ಷ 30 ಲಕ್ಷ ಕೊಡೋದಲ್ಲ, ಒಂದು ವ್ಯವಸ್ಥೆಗಳನ್ನು ಸಾರ್ವಜನಿಕಕ್ಕೆ ಹೆಚ್ಚು ಸಾರ್ವಜನಿಕ ಉಪಯೋಗ ಆಗುವಂಥ ಅಲ್ಲಿ ದುಡ್ಡು ಹಾಕಿದರೆ ಅದು ಎಲ್ರಿಗೂ ಪರಿಣಾಮ ಆಗ್ತದೆ. ಇದು ಒಂದು ಟೆಂಪರರಿ, ಒಬ್ಬನನ್ನು ಖುಷಿಗೊಳಿಸಲಿಕ್ಕೋಸ್ಕರ ಒಬ್ಬನಿಗೆ ಒಂದು 2,000 ಸಂಕ ಮಾಡಿ ಕೊಡೋದು ಇದಲ್ಲ. ಸರ್ವತೋಮುಖ ಅಭಿವೃದ್ಧಿ ಆಗಬೇಕು. ನಮಗೆ ಒಂದು ಭಾಳ ಆಸೆ ಇತ್ತು, ಇಲ್ಲಿ ಒಂದು PUC ಕಾಲೇಜು ಬರಬೇಕಿತ್ತು, ಬೇಡ ಅದು ಬೆಟ್ಟಂಬಾಡಿಗೆ ಹೋಯಿತು. ನಮಗೊಂದು ITI ಕಾಲೇಜು ಕೊಡಿ ಅಂತೇಳಿ ನಾವು ಸುಮಾರು ಹಿಂದಿನಿಂದ ಬೇಡಿಕೆ ಇಟ್ಟಿದ್ದೇವೆ. ಅದಕ್ಕೆ ಜಾಗವೂ ಇತ್ತು, ಒಡ್ಯದಲ್ಲಿ ಇಲ್ಲಿಯೂ ಇತ್ತು ಜಾಗ. ಅದನ್ನು ಕೊಟ್ಟರೆ ನಮ್ಮ ಊರು ಗಡಿನಾಡು ಅಭಿವೃದ್ಧಿ ಆಗಿ ನಮಗೆ ವಿಶೇಷವಾದ ಒಂದು ಅಭಿವೃದ್ಧಿ ಗಡಿನಾಡ ನಿಗಮ ಅಂತ ಉಂಟು. ಗಡಿನಾಡಿನವರು ಅದರ ಅಧ್ಯಕ್ಷ ಯಾರು ಆಗ್ತಾ ಇಲ್ಲ. ನನ್ನ ಪಕ್ಷವನ್ನು ಎಲ್ಲವೂ ವ್ಯವಸ್ಥೆಯೇ ಹಾಳಾಗಿ ಹೋಗಿದೆ. ವ್ಯವಸ್ಥೆಗಳು ಸರಿಯಾಗಬೇಕು. ಒಬ್ಬ ಧೀಮಂತ ನಾಯಕ ಬಂದು ಅದನ್ನೆಲ್ಲವೂ, ಯಾಕೆ ಮೋದಿಯವರಿದ್ದಾರೆ ಅಂತ ಧೀಮಂತ ನಾಯಕ ಬರಲಿ, ಇಲ್ಲಿಗೆ ಬಂದು ಒಂದು ಸುವ್ಯವಸ್ಥೆ ಆಗಲಿ ಅಂತೇಳಿ ನಮ್ಮ ಎಲ್ಲರ ಹಾರೈಕೆ, ನೋವಿನಲ್ಲಿ ಹಾರೈಕೆ. ಸರ್ಕಾರಿ ಕಚೇರಿಗಳಲ್ಲಿ ಲಂಚ ಭ್ರಷ್ಟಾಚಾರ ಎನ್ನುವಂಥದ್ದು ವ್ಯಾಪಕವಾಗಿ ಆಗ್ತಾ ಇದೆ, ಹರಡ್ತಾ ಇದೆ ಎನ್ನುವಂಥದ್ದು ಕೂಡ ಇದೆ, ಅದು ಮುಂದುವರಿತಾ ಇದೆ ಅನ್ನುವಂಥದ್ದು. ಇದರ ಬಗ್ಗೆ ಹೇಗೆ ನಿರ್ಮೂಲನೆ ಮಾಡಿ ಹೇಳ್ಬೋದು? ಇನ್ಫ್ಲೇಷನ್ ಅಂತ ಉಂಟು ನಮ್ಮಲ್ಲಿ ಸರ್ಕಾರದಲ್ಲಿ, ಅದು 6%, 7%, 8% ಆಗ್ತಾ ಇದೆ. ಅದು 14% ಹೋಗಿದೆ, ಈಗ 6ಕ್ಕೆ ಬಂದಿದೆ. ಮೊದಲು ಕೆಲವು ಸರ್ಕಾರಗಳಿರುವಾಗ ಅದು ಪ್ಲಸ್ಸಲ್ಲೇ ಇತ್ತು, ಅದು ಕೆಳಗೆ ಬರಲಿಕ್ಕಿಲ್ಲ, 6, 7, 8, 9 ಅಂದರೆ ಅದು ಹೋಗ್ತಾ ಇತ್ತು. ಅದೇ ರೀತಿ ಭ್ರಷ್ಟಾಚಾರ ಹೋಗ್ತಾ ಉಂಟು. ಇದನ್ನು ನಿಲ್ಲಿಸುವಲ್ಲಿ ಯಾರು ಬಂದ್ ಮಾಡ್ತಾರೋ ಗೊತ್ತಿಲ್ಲ. ಯಾಕೆಂದರೆ ಅದರ ನೇರ ಪರಿಣಾಮ ನಾನು ತಿಂದಿದ್ದೇನೆ, ನನ್ನ ಮನೆ ತಿಂದಿದೆ, ನನ್ನ ಸಂಘ ತಿಂದಿದೆ. ಇದು ಈ ಸಂಘಕ್ಕೆ ನಾನು ಓಪನ್ ಆಗಿ ಹೇಳ್ಬೋದಲ್ಲ, 10 ಎಕರೆ ಜಾಗಕ್ಕೆ ನನ್ನ ಸರ್ಕಾರ 13 ವರ್ಷ ಆಯ್ತು ನಾನು ಹೋರಾಟ ಮಾಡೋದು. ಇವತ್ತು ನನಗೆ ಒಂದು 10 ಎಕರೆ ಜಾಗಕ್ಕೆ ದುಡ್ಡು ಕಟ್ಟಿ ತಗೊಳ್ತೇನೆ ಅಂತೇಳಿ ನನಗೆ ಸರ್ಕಾರದಿಂದ ಸಿಗಲಿಲ್ಲ. ಇದು ನನಗೆ ನೋವಿದೆ, ಪಕ್ಷದ ನೋವಲ್ಲ, ವ್ಯವಸ್ಥೆಯ ನೋವಿದು. ಪಕ್ಷ ನನಗೇನು ಮಾಡಲಿಲ್ಲ, ಪಕ್ಷ ಎಲ್ಲವನ್ನು ಕೊಟ್ಟಿದೆ. ಪಕ್ಷದ ಎಲ್ಲ MLA ಅವರು ಎಲ್ಲವೂ ನನಗೆ ಪರಿಪೂರ್ಣ ಸಹಕಾರ ಮಾಡಿದ್ದಾರೆ. ಆದರೆ ಸಾಕಾಗಲಿಲ್ಲ, ತೂಕ ಸಾಕಾಗಲಿಲ್ಲ, ಗೊತ್ತಿಲ್ಲ ನನಗೆ. ಭಾಳ ನೋವಿನಿಂದ ಇನ್ನು ನನಗೆ ಸ್ವಾರ್ಥ ಆಗಿ ಆಗಲ್ಲ. ಒಂದು ಪಾಣಾಜೆಯನ್ನು ಗಡಿ ಗ್ರಾಮವನ್ನು ಒಂದು ವೈಭವಕ್ಕೆ ತರಬೇಕು, ಒಂದು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಬರಲಿ ನನ್ನ ಗ್ರಾಮ ಅಂತ ಹೇಳಿದರೆ ಇಲ್ಲ. ಅದೆಲ್ಲ ನೋವುಗಳು. ಆ ನೋವುಗಳಲ್ಲಿ ನಾವು ಒಂದು ಸಿದ್ಧಾಂತದ ಬದ್ಧತೆಯನ್ನು ಹೊಂದಿಕೊಂಡಿದ್ದೇವೆ. ಅಂದರೆ ಈಗ ಮುಂದಕ್ಕೆ ಒಂದು ವೇಳೆ ಈ ರೀತಿಯ ಅಥವಾ ಏನೋ ವ್ಯವಸ್ಥೆ ಅಥವಾ ಪಕ್ಷದ ಒಳಗಡೆ ಒಂದು ಭಿನ್ನಾಭಿಪ್ರಾಯದಿಂದಾಗಿ ಒಂದು ವೇಳೆ 3ನೇ ವ್ಯಕ್ತಿಯಾಗಿ ನೀವು ನಿರೀಕ್ಷಿಸೋದ್ರಿಂದ 3ನೇ ವ್ಯಕ್ತಿಯಾಗಿ ಅಭ್ಯರ್ಥಿಯಾಗಿ ಇಲ್ಲಿಯ ಶಾಸಕನಾಗಿ ಆಯ್ಕೆಯಾಗಿ ಬಂದರೆ ಯಾವ ರೀತಿಯಾದಂಥ ಒಂದು ಅಭಿವೃದ್ಧಿಯನ್ನು ತಾವುಗಳು ನಿರೀಕ್ಷಿಸ್ಬೋದು ಅವರಿಂದ ಅಂತ? ನನಗೆ ಇಲ್ಲಿಯ ಈಗಿನ ಮಟ್ಟಿಗೆ ದೊಡ್ಡ ನಿರೀಕ್ಷೆ ಕಾಣೋದಿಲ್ಲ. ಎಲ್ಲವೂ ಏಕೆಂದರೆ ರಾಷ್ಟ್ರೀಯ ಪಕ್ಷಗಳು ಅದೇ ಧ್ಯೇಯ ಧೋರಣೆ ಇರ್ತದೆ. ಇಂಡಿಪೆಂಡೆಂಟ್ ಆದರೆ ಅವರದ್ದೇ ಆದ ಧ್ಯೇಯ ಧೋರಣೆ ಇರ್ತದೆ. ಆ ಧ್ಯೇಯ ಧೋರಣೆಗಳನ್ನು ಈಗ ತುಲನಾತ್ಮಕವಾಗಿ ಯೋಚನೆ ಮಾಡಲಿಕ್ಕೆ ಕಷ್ಟ. ಆದರೆ ಉತ್ತಮ ಆಡಳಿತ ಕೇಂದ್ರ ಸರ್ಕಾರ ಒಂದು ಅಷ್ಟು ಪ್ರಾಮಾಣಿಕವಾಗಿ ಸ್ಪಷ್ಟ ಗುರಿ ಎಡೆಗೆ ಇರುವ ಕಾರಣ ನಮಗೆ ಅದೊಂದು ಧೈರ್ಯ ಇದೆ, 100ಕ್ಕೆ 100 ಧೈರ್ಯ ಇದೆ. ಈಗಿನ ಸರ್ಕಾರವೂ ಹಾಗೆ, ಈ ಒಂದು 3 ವರ್ಷದ ಆಡಳಿತವು ಒಳ್ಳೆಯ ಆಡಳಿತ ಕೊಟ್ಟಿದೆ. ಆದರೆ ಜನರ ನಿರೀಕ್ಷೆಗೆ ಸಾಕಾಗಲಿಲ್ಲ ಅಷ್ಟೇ ಹೇಳಬೇಕು. ಇನ್ನಷ್ಟು ಆಗಬೇಕು, ಸಾಕಷ್ಟು ಬಾಕಿ ಉಂಟು. ಇಚ್ಛಾಶಕ್ತಿ ಬೇಕು. ಆ ಇಚ್ಛಾಶಕ್ತಿ ಇರುವಂಥವ್ರನ್ನು ಆಯ್ಕೆ ಮಾಡಿದಾಗ 100% ರಿಸಲ್ಟ್ ಬರ್ತದೆ, ಖಂಡಿತ ಬರ್ತದೆ. ಥ್ಯಾಂಕ್ ಯು ಸರ್. ಬಂಟ್ವಾಳ ತಾಲೂಕಿನ ಮಾಣಿಯ ಬಾಲ ವಿಕಾಸ ಆಂಗ್ಲ ಮಾಧ್ಯಮ ಶಾಲೆ ನೂತನವಾಗಿ ಸ್ಥಳಾಂತರಗೊಂಡ ಸುಸಜ್ಜಿತ ಅಂತಾರಾಷ್ಟ್ರೀಯ ಗುಣಮಟ್ಟದ ಡಿಜಿಟಲ್ ಕ್ಯಾಂಪಸ್. ಸತತ 34 ವರ್ಷಗಳ ಸುಭದ್ರ ಸೇವೆಯೊಂದಿಗೆ ಇದೀಗ ವಿದ್ಯಾರ್ಥಿ ಸ್ನೇಹಿ ಶೈಕ್ಷಣಿಕ ಶುಲ್ಕಗಳು, ವಿಶೇಷ ಆರಂಭಿಕ ಕೊಡುಗೆ, ಡೊನೇಷನ್ ಮುಕ್ತ ದಾಖಲಾತಿ ಹಾಗೂ ಇನ್ನೂ ಹಲವಾರು ಆಫರ್ಗಳು. ಬನ್ನಿ, ನಿಮ್ಮ ಮಗುವಿನ ಭವಿಷ್ಯ ವಿಕಾಸಗೊಳ್ಳಲು ಬಾಲ ವಿಕಾಸದಲ್ಲಿ ದಾಖಲಾತಿ ಮಾಡಿಸಿ. ಕರೆ ಮಾಡಿ 990222 26466. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.